సొల్మిలు నమ్మకుడ్ల తుడు వార్తీలు ఉగ్రగామిలు బొక్క మిలిటరీదకు నడపాయిన ಕಾರ್ಯಾಚರಣೆಡು ಇರುವೇರು ಕ್ಯಾಪ್ಟನ್ ಬೊಕ್ಕ ಇರುವೇರು ಸೈನಿಕರು ಜೀವ ಕಲವನ್ನ ಬೇಜಾರದ ಸಂಗತಿ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಡು ನಡೆತದೆ. ಐಟೂರಿ ಕ್ಯಾಪ್ಟನ್ 29 ವರ್ಷ ಪ್ರಾಯದ ಪ್ರಾಂಜಲ್ ಎಂಆರ್ಪಿಎಲ್ದ ದುಂಬುದ ಆಡಳಿತ ನಿರ್ದೇಶಕರು ಎಂ ವೆಂಕಟೇಶ್ವರನ ಮಗೆಯಾದುಲ್ಲೇರು. ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಡು ಬುಧವಾರ ಉಗ್ರಗಾಮಿಲಿಗೆ ಎದುರಾದ ನಡತ್ತಿನ ಗುಂಡುದ ಶೂಟೌಟುಡು ಸೇನೆದ ಇರುವೇರು ಕ್ಯಾಪ್ಟನ್ ಬೊಕ್ಕ ಇರುವೇರು ಸೈನಿಕರು ತೀರ್ನ ಬೇಜಾರದ ಸಂಗತಿ ನಡೆತದಂಡು. ಮೇಜರ್ ಬೊಕ್ಕ ಸೈನಿಕರಿಗೆ ಪೆಟ್ಟಾದಿತ್ತದು ಅಕ್ಲಿನ ಉದಂಪುರದ ಕಮಾಂಡ್ ಆಸ್ಪತ್ರೆಗೆ ಸೇರ್ಸಾದಂಡು. ಕಾಡು ಜಾಗಿಡು ಉಗ್ರಗಾಮಿಲು ಉಲ್ಲೇರಿಂದ ಗುಟ್ಟು ತಿಕ್ಕು ನಡೆದವರ ಸೇನೆ ಬೊಕ್ಕ ಪೊಲೀಸರನ್ನ ಕೂಡು ಅವಳು ನಾಡಿಯರ ಶುರುಪಾತದಂಡು. ಅಪಗ ಉಗ್ರಗಾಮಿಲು ಒರೊಡ್ದೊರನೆ ಗುಂಡುದ ಕಾರ್ಯಾಚರಣೆ ಮಲ್ತದಿತ್ತದು. ಈ ಪೊರ್ತುಡು ಇರುವೇರು ಸೇನಾಧಿಕಾರಿಲು ಬೊಕ್ಕ ಇರುವೇರು ಸೈನಿಕರು ಪ್ರಾಣ ಕಳೆವಂತೀರು. ಯೋಧರ್ನ ಎದುರು ಕಾರ್ಯಾಚರಣೆಡು ಉಗ್ರಗಾಮಿಲೆಗಳ ಪೆಟ್ಟಾತ್ನ ವರದಿ ಉಣ್ಣುಂದು ಭೂಸೇನೆದ ನೈಟ್ ಕಾಪ್ಸ್ ಟ್ವೀಟ್ ಮಲ್ತದಂಡು. ಕರಿನವರ ರಜೌರಿ ನಡೆಸದಿತ್ತಿನ ಗುಂಡುದ ಕಾಳಗಳು ಪಾಕಿಸ್ತಾನ ಮೂಲದ ಉಗ್ರಗಾಮಿನ ಕಿರ್ದಿತ್ತಂಡು. ಉಗ್ರಗಾಮಿಲಿಡ ಪೊರುಂಬುದು ಜೀವ ಕಳೆವಣ್ಣ ಅಧಿಕಾರಿಲೆಡು 63 ರಾಷ್ಟ್ರೀಯ ರೈಫಲ್ಸ್ದ ಕ್ಯಾಪ್ಟನ್ ಎಂ.ವಿ. ಪ್ರಾಂಜಲ್ ಕರೆದು ಪೋತೀರು. 29 ವರ್ಷ ಪ್ರಾಯದ ಪ್ರಾಂಜಲ್ ಎಂಆರ್ಪಿಎಲ್ದ ದುಂಬುದ ಆಡಳಿತ ನಿರ್ದೇಶಕರು ಎಂ ವೆಂಕಟೇಶ್ವರನ ಒರಿ ಮಗೇನ್ ತೆರೆದು ಬೈದಂಡು. ಪ್ರಾಂಜಲ್ ಎಂ.ವಿ. 10ನೇ ಕ್ಲಾಸ್ ಮುಟ್ಟ ಎಂಆರ್ಪಿಎಲ್ ಕೈತಲ ಉಪ್ಪುನ ಡೆಲ್ಲಿ ಪಬ್ಲಿಕ್ ಸ್ಕೂಲ್ಡು ಬರವು ಕಲ್ತದಿರು. ಐದು ಬೊಕ್ಕ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಡು ಕಲ್ತದು ಕರ್ತವ್ಯಡು ಒಪ್ಪುನಗನಿ ಇಂಜಿನಿಯರಿಂಗ್ ಬರವು ಕಲ್ತದಿರು. ಕ್ಯಾಪ್ಟನ್ ಸೇವೆಡ್ದು ಮೇಜರ್ ಮಿತ್ತ ಮಟ್ಟಗೂ ಪೋಯರ ಕಾತೊಂದುಪ್ಪುನಗನಿ ಆರು ದೇಶಗಾದು ಪ್ರಾಣ ಕಳೆವನ್ನ ಭಾರಿ ಬೇಜಾರದ ಸುದ್ದಿ ಇಲ್ಲಿ ಮುಟ್ಟುದಂಡು. ಕ್ಯಾಪ್ಟನ್ ಪ್ರಾಂಜಲೇರ್ನ ಬುಡಿದಿ ಅದಿತಿ ಸ್ನಾತಕೋತ್ತರ ಬರವು ಕಲ್ತೊಂದುಲ್ಲೇರು. ವೆಂಕಟೇಶ್ ಇತ್ತೆ ಬೆಂಗಳೂರು ಉಲ್ಲೇರು. ಪ್ರಾಂಜಲೇರ್ನ ಮರಣ ಗುರುವಾರ ಬೆಂಗಳೂರಿಗೂ ಬರಿಯರೇತದು. ಬನ್ನೇರ್ಘಟ್ಟುಡು ಮಿಲಿಟರಿ ಮರ್ಯಾದಿದ ಒಟ್ಟುಗೂ ಮರಣದ ಅಕೇರಿದ ಕಿರಿಯಲು ನಡಪುಂಡು. ಅಪಘಾತಾದ ಪೆಟ್ಟದಿತ್ತಿನ ಆಣೋರಿ ಮರ್ದದ ಪೊರ್ತುಡು ಆಸ್ಪತ್ರೆಡು ತೀರ್ನ ಬಗೆಟ್ ಆಣನ ಇಲ್ಲದಕ್ಲು ಭಾರಿ ಏವ್ರ ತೋಜಾಯಿನ ಸಂಗತಿ ಸುರತ್ ಕಲ್ಡು ನಡೆತದಂಡೆ. ತೀರ್ನ ಆಣ ಹಸನ್ ಬಾವ ಪನ್ಪನಾರನ ಮಗೆ ಮೊಯ್ದೀನ್ ಫರ್ಹಾನ್ ಆದಿತ್ತದು. ಪ್ರಾಯ 17 ವರ್ಷ ಆದಿತ್ತಂಡೆ. ಸುರತ್ಕಲ್ ಮುಕ್ಕಡು ಕೆಲವು ದಿನ ದುಂಬು ಅಪಘಾತ ನಡೆದಿತ್ತದು. ಪೆಟ್ಟೈನ 17 ವರ್ಷ ಪ್ರಾಯದ ಮೊಯ್ದೀನ್ ಫರ್ಹಾನ್ ಪನ್ಪನ ಆಣನು ಸುರತ್ಕಲ್ದ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಲ್ತದಿತ್ತಿರು. ತುರ್ತು ಆಪರೇಷನ್ ನಡಪಾಯರ ಪಂಡದಿತ್ತಿನ ವೈದ್ಯಾಧಿಕಾರಿ ಆಪರೇಷನ್ದ ಪುರ್ತುಡು ಅನಸ್ತೇಷಿಯಾ ಓವರ್ ಡೋಸ್ ಕೊರನೆಡ್ದವರ ಆಣನ ಪ್ರಾಣ ಪೂತುನೊಂದು ಇಲ್ಲದಕ್ಲು ಸುರತ್ಕಲ್ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿರು. ಫರ್ಹಾನ್ ಜೀವ ಕಳೆವಣ್ಣಕ್ಕೆ ವಿರೋಧ ತೋಜಾದ ಕುಟುಂಬದಕ್ಲು ಸಾರ್ವಜನಿಕರು ಪಾಕಜನ ಆಸ್ಪತ್ರೆದ ಎದುರು ಒಟ್ಟು ಸೇರಿದು ಆಸ್ಪತ್ರೆದ ಮಿತ್ತು ಕ್ರಮದ ತೊನಿಯರ ಒತ್ತಾಯ ಮಲ್ತಿರು. ಪೊಲೀಸರು ಜಾಗೆಗೆ ಬತ್ತದು ಪ್ರತಿಭಟನೆದಕ್ಲಿನ ಸಮಾಧಾನ ಮಲ್ತಿರು. ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಇನಾಯತ್ ಅಲಿ, ಡಿವೈಎಫ್ಐ ರಾಜ್ಯ ಗುರ್ಕಾರ್ಯರು ಮುನೀರ್ ಕಾಟಿಪಳ್ಳ, ಡಿವೈಎಫ್ಐ ಜಿಲ್ಲಾ ಗುರ್ಕಾರ್ಯರು ಬಿಕೆ ಇಮ್ತಿಯಾಜ್, ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಪುರುಷೋತ್ತಮ ಚಿತ್ರಾಪುರ ಜಾಗೆಗೆ ಪೋದು ವೈದ್ಯರ ಪಾತ್ರಕತೆ ನಡಪಾದಿರು. ಆಸ್ಪತ್ರೆ ಸರಿಯಾದ ಗುಮನ ಕೊರದು ನಡೆದವರ ಆಸ್ಪತ್ರೆದ ಬಗೆಟ್ ಮಿತ್ತ ಮಟ್ಟದ ತನಿಖೆ ಆವಡೊಂದು ನಾಯಕಿರು ಬೊಕ್ಕ ಮುನೀರ್ ಕಾಟಿಪಳ್ಳ ಒತ್ತಾಯ ಮಲ್ತದಿರು. ಕೋರಿಕೆಯನ್ನು ಕೊಟ್ಟಿದ್ದಾರೆ. ಆ ಕೋರಿಕೆ ಪ್ರಕಾರ ನಾವು ವೆನ್ಲಾಕ್ ಆಸ್ಪತ್ರೆ ಜಿಲ್ಲಾ ಸರ್ಕಾರ ಮಾತಾಡಿ ನಾವು ಕೂಡ ಅದೇ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವಾದ ತನಿಖೆಯನ್ನು ಮಾಡಬೇಕು, ಆ ಪ್ರಕರಣ ಮಾಡಿಸಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಮತ್ತೆ ಅವರು ಈಗ ಮಾತಾಡಿರೋ ಇದ್ರ ಪ್ರಕಾರ ನಾಳೆ ಡಿಲೇ ಮಾಡೋದಿಲ್ಲ, ನಾಳೆ ಒಂದು ಇದಕ್ಕೆ ತನಿಖೆ ಮಾಡಲಿಕ್ಕೆ ಒಂದು ವೈದ್ಯಕೀಯ ಸಮಿತಿಯನ್ನು ಜಿಲ್ಲಾ ವೈದ್ಯ ಇಲಾಖೆ ಏನಿದೆ, ಆರೋಗ್ಯ ಇಲಾಖೆ ಏನಿದೆ, ಅದರ ನೇತೃತ್ವದಲ್ಲಿ ಒಂದು ಕಮಿಟಿಯಲ್ಲಿ ಎಕ್ಸ್ಪರ್ಟ್ಗಳು ಅಂದರೆ ಸರ್ಕಾರಿ ವೈದ್ಯರು ಮತ್ತು ಖಾಸಗಿ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂಥ ದೊಡ್ಡ ದೊಡ್ಡ ವೈದ್ಯರುಗಳ ಎಕ್ಸ್ಪರ್ಟ್ ಎಲ್ಲ ವಿಭಾಗದ ಎಕ್ಸ್ಪರ್ಟ್ಗಳಿರುವಂಥ ಕಮಿಟಿಯನ್ನು ಕೂಡ ಮಾಡ್ತೀವಿ. ನಾಳೆನೇ ಅನೌನ್ಸ್ ಮಾಡ್ತೀವಿ. ಅದು ಇಷ್ಟು ದಿನದ ಒಳಗಡೆ ಅದನ್ನು ರಿಪೋರ್ಟನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ.
ಕುಡ್ಲದ ಬೆಂದೂರ್ವೆಲ್ ಲಾಡ್ಜ್ದ ರೂಮ್ ಒಂಜೆಟ್ಟು ಬುಧವಾರ ನಡುರಾತ್ರಿ ಸೂಪತ್ತದಂಡು ರೂಮ್ದ ಬಾಕ್ಲು ಪಾಡ್ದು ಜೈದ್ನ ಸ್ಥಿತಿಟ್ ಯಶ್ರಾಜ್ ಸುವರ್ಣ ಪನ್ಪುನಾರನ ಪುಣ ತೂಜಿದ ಬೈದಂಡು ಪೊಲೀಸ್ ತನಿಖೆ ಮಲ್ತೊಂದುಲ್ಲೇರು. ಸೂಪತ್ತನ ಬೆಂದೂರ್ವೆಲ್ದ ಲಾಡ್ಜ್ ಒಂಜೆತ ರೂಮುಡು ಬಾಕ್ಲು ದೀಪುನಗ ಜೆತ್ತನ ಸ್ಥಿತಿಟ್ ಯಶ್ರಾಜ್ ಸುವರ್ಣ ಪನ್ಪುನಾರನ ಪುಣ ತೂಜಿದ ಬೈದಂಡು ನಡುರಾತ್ರಿ 16:30 ಸೂಪತ್ತದನಂದು ತಿರಿದು ಬೈದಂಡು ರೂಮುದ ಬಾಕ್ಲು ಪಾಡ್ದಿತ್ತಿರು ಲಾಡ್ಜ್ ತಕ್ಲು ಬಾಕ್ಲು ದಿಪ್ಪುನಗ ಇಡೀ ಸೂಪತ್ತದಿತ್ತಂಡು ಅಗ್ನಿಶಾಮಕ ದಳ ತಕ್ಲಿಗೆ ತೆರಿಪಾದು ಪಾಂಡೇಶ್ವರ ಅಗ್ನಿಶಾಮಕ ದಳ ಬತ್ತದು ಸೂತೆಕ್ಕಾದಿರು ಪೊಲೀಸರು ಜಾಗಿಗೆ ಬತ್ತದು ತನಿಖೆ ನಡಪಾದಿರು ಹೆಚ್ಚಿಗೆ ಮಾಹಿತಿ ತನಿಖೆ ಹಿಡಿದು ಗೊತ್ತಾವಡತೆ ಗುರುವಾರ ಕಾಂಡೆ ಪೊಲೀಸರು ಬತ್ತದು ಸರಕಾರಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಪುನಃ ಸಾಗದಿರು ತನಿಖೆ ದುಂಬರಿದಂಡು. ಬೆಳಗ್ಗೆ ಅವ್ರ ತಮ್ಮ ಫೋನ್ ಮಾಡಿ ಹೇಳಿದರು ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಸೊ ಹಾಗಾಗಿ ಗೊತ್ತಾಗಿ ಮತ್ತು ನಾವು ಒಂದು ಹೋಟೆಲ್ ಬಂದು ನೋಡಿದಾಗ ಡೆಡ್ ಬಾಡಿ ಇತ್ತು ಅಲ್ಲಿ. ನಿಮಗೆ ಅವ್ರು ಏನಾಗಬೇಕು ಸಂಬಂಧ? ನಮ್ಮ ತಂದೆಯವರ ತಂಗಿ ಮಗ, ನಮ್ಮ ಕಸಿನ್ ಆಗಬೇಕು ಅವರು. ಬಟ್ ನಂದು ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡಿದೆ ಅಂತ ಹೇಳಿದರು, ಬಟ್ ಅಲ್ಲಿ ಹೋದ್ಮೇಲೆ ನೋಡಿದಾಗ ಬಿದ್ದಿದ್ರು ಅಲ್ಲಿ. ಸೊ ಹಾಗಾಗಿ ಇನ್ವೆಸ್ಟಿಗೇಷನ್ ನಡೀತಾ ಉಂಟಲ್ಲ, ಅದು ನೋಡಿ ಗೊತ್ತಾಗ್ತಾಯಿದೆ ಏನಂತೇಳಿ. ಅವರ ಸಿಬ್ಲಿಂಗ್ಸ್ ಯಾರಾದರೂ ಇದ್ದಾರೆ ಬರುವಂಥ? ತಮ್ಮಂದಿರು ಇಬ್ಬರು ಬರ್ತಾಯಿದ್ದಾರೆ ದುಬೈಯಿಂದ. ಇದ್ದಾರೆ, ಚೆನ್ನಾಗಿದೆ, ಒಟ್ಟಿಗೆ ಇದ್ದಾರೆ, ಮಗು ಇದೆ, ಚೆನ್ನಾಗಿದ್ದಾರೆ. ಫ್ಯಾಮಿಲಿ ಮಿಸ್ಸಸ್ಸು ಬಂದಿದ್ದಾರೆ ಇಲ್ಲಿ. ನಮ್ಗೆ ಗೊತ್ತಿಲ್ಲ, ಯಾಕೆಂದರೆ ನಮಗೆ ಬೆಳಗ್ಗೆ ಅವ್ರ ತಮ್ಮ ಫೋನ್ ಮಾಡಿದಾಗ ಗೊತ್ತಾಯಿತು ರೂಮಲ್ಲಿ ಇದ್ರೆ ಅಂಥೇಳಿ. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲ. ಜಾಲಿ ಪರ್ಸನ್, ತುಂಬ ಎಲ್ಲಿರ್ತ ಮಿಂಗಲ್ ಆಗೋರಂಥ ಮನುಷ್ಯ, ತುಂಬ ಫ್ರೆಂಡ್ಸು, ಬಟ್ ವೆರಿ ಗುಡ್ ವಿತ್ ಹಾರ್ಟ್. ಗೊತ್ತಿಲ್ಲ ನಮ್ಗೆ, ನಾವು ಬಂದ ಮೇಲೆ ಗೊತ್ತಾಗಿರೋದು ನಮಗೆ ಈ ಥರ ಆಗಿದೆ ಇನ್ಸಿಡೆಂಟ್ ಅಂತ ಹೇಳಿ. ಅವ್ರ ತಮ್ಮ ಹೇಳಿದ ಮೇಲೆ ಗೊತ್ತಾಯ್ತು, ಬೆಳಗ್ಗೆ ಫೋನ್ ಮಾಡಿ ಈ ಥರ ಇನ್ಸಿಡೆಂಟ್ ಆಗಿದೆ, ಹೋಟೆಲ್ಗೆ ಹೋಗಿ ಅಂತ ಹೇಳಿದ ಮೇಲೆ ನೋಡಿದಾಗ ಈಗ ಆಗಿತ್ತು. ಮಲ್ಪದ ನೇಜರಡು ಒಂಜೇ ಇಲ್ಲದ ನಾಲ್ವೇರಿನ ಕೇರ್ನ ಆರೋಪಿ ಪ್ರವೀಣ್ ಚೌಗುಳೆನ ತನಿಖೆಯನ್ನು ಮುಗಿತಿದ್ದು ಪೊಲೀಸ್ ತನಿಖೆ ಅಧಿಕಾರಿನ ಕೂಟ ಕೋರ್ಟ್ಗೂ ಹಾಜರು ಮಾಡಿದಿತ್ತದೆ. ಆರೋಪಿಗೆ ಡಿಸೆಂಬರ್ 5 ಮುಟ ನ್ಯಾಯಾಂಗ ಬಂಧನ ಪಾಡ್ದಲ್ಲಿ. ಆರೋಪಿ ಪ್ರವೀಣ್ ಚೌಗುಳೆಗೂ ನವೆಂಬರ್ 28 ಮುಟ ನ್ಯಾಯಾಂಗ ಬಂಧನ ಪಾಡ್ದಲೆಂದು ಒಡಿಪು ಕೋರ್ಟ್ ಆದೇಶ ಪಿದಾಡ್ಪಾದಿತ್ತಂಡು. ಅಂಡ ಇತ್ತೆ ತನಿಖೆ ಮುಗಿನೆಡ್ದವರ ವಾಯ್ದೆಡು ದುಂಬು ಆರೋಪಿನ ಒಡಿಪು ಮಲ್ಪೆ ಪೊಲೀಸರು ಕೋರ್ಟ್ಗೂ ಹಾಜರು ಮಲ್ತಿದ್ದೇರು. ಡಿಸೆಂಬರ್ 5 ಮುಟ ನ್ಯಾಯಾಂಗ ಬಂಧನ ಪಾಡ್ದು ಒಡಿಪು ಪ್ರಧಾನ ಸಿವಿಲ್ ಬೊಕ್ಕ JMFC ಕೋರ್ಟ್ ಆದೇಶ ಪಿದಾಡ್ಪಾದಂಡು. ಪೊಲೀಸರು ಭಾರಿ ಬಂದೋಬಸ್ತ್ ಆರೋಪಿನ ಕೋರ್ಟ್ ಗುಲ್ಲೆತೊಂದು ಬತ್ತದಿತ್ತದು ತೂಯರೆ ಪಾಕಜನ ಸೇರ್ದಿತ್ತೇರು. ಪೊಲೀಸ್ ಕಸ್ಟಡಿಡು ಉಪ್ಪುನಗ ಆರೋಪಿ ಚೌಗುಳೆ ಇತ್ತಿನ ಕುಡ್ಲದ ಬಿಜಯ್ ಅಪಾರ್ಟ್ಮೆಂಟ್ಗೆ ಲೆತ್ತೊಂದು ಬೈದೇರು. ಅವಳು ಕಾರನ್ನು ಪೊಲೀಸರು ಸ್ವಾಧೀನವದೆ ತೊಂದಿರು. ಆರೋಪಿ ಕಿರಿಯರ ಗಳಸನ ಚೂರಿ ಬೊಕ್ಕ ಬಾಕಿ ವಸ್ತುರೇನು ಪೊಲೀಸರು ಸ್ವಾಧೀನವದೆ ತೊಂದಿತ್ತೇರು. ವಾ ರೀತಿಡು ಈ ಕಾರ್ಯವನ್ನು ಪ್ರವೀಣ್ ಚೌಗಳೆ ಮಲ್ತದೆ ಪನ್ಪುನ ಬಗೆಟ್ ಮಾತಾ ಮಾಹಿತಿನ ಆಯ ತನಿಖೆದ ಅಧಿಕಾರಲಿನ ದುಂಬು ದೀತಿ. ಬರ್ಪುನ ಲೋಕಸಭಾ ಓಟುಡು ನಳಿನ್ ಕುಮಾರ್ ಕಟೀಲ್ ರೇಣು ಗೆಂದಾವನ ಜವಾಬ್ದಾರಿ ಪಕ್ಷದ ಮಾತೇರ್ನಲ ಮಿತ್ತುಂಡು ಭಾರತೀಯ ಜನತಾ ಪಕ್ಷದ ರಾಜ್ಯ ಗುರು ಕಾರ್ಯರು BY ವಿಜಯೇಂದ್ರ ಪಂತೇರ್ ಕುಡ್ಲಡ ಬುಧವಾರ ಪಕ್ಷದ ಜಿಲ್ಲಾ ಕಾರ್ಯಕರ್ತರನ ಸಭೆಟಾರು ಪಾತೇರಿಯರು. ಕುಡ್ಲದ CV ನಾಯಕ ಹಾಲ್ಡ್ ಬುಧವಾರ ನಡತ್ನ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಾರ್ಯಕರ್ತರನ ಸಭೆಟ್ ಪಕ್ಷದ ರಾಜ್ಯ ಗುರು ಕಾರ್ಯರು BY ವಿಜಯೇಂದ್ರ ಪಾಲ್ದೆತೊಂಡರು. ಬನ್ಸ್ ಹಾಸ್ಟೆಲ್ದ ಪಕ್ಷದ ಓಟುದ ಕಾರ್ಯಾಲಯಡು ತರಾವರಿ ವೇಷಲು ಚೆಂಡೆ ಕೊಂಬು ಬ್ಯಾಂಡ್ ವಾದ್ಯದ ಮೆರವಣಿಗೆಡು ಅರೆನೆ ಸಭೆಗೆ ಲೆತ್ತೊಂದು ಪೋಯಿರು.
ಸಭೆಟಿ ವಿಜಯೇಂದ್ರ ಪಾತಿರ್ದು ಇಡೀ ರಾಜ್ಯಡು ಪಕ್ಷವು ಗಟ್ಟಿದ ಅಡಿಪಾಯ ಪಾಡ್ದನ ಜಿಲ್ಲೆ ಪಂಡವು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದ ಜನ ಮುಲ್ತ ಜನ ಬೊಕ ಬಿಜೆಪಿ ನೆಂಪು ಮಲ್ತೊಂದುಲ್ಲೇರು ಅಂಚಾದು ತನಕ ಉಮೇದು ಮುಲ್ತ ನಾಯಕರು ಎಂದು ಪಂಡೇರು ಒಂಜಿ ಸುಳ್ಳುನು ಕಾಂಗ್ರೆಸ್ ನೂದು ಸರ್ತಿ ಪಂಡದು ಎಂಕಡ ಮಿತ್ ಭ್ರಷ್ಟಾಚಾರದ ಆರೋಪ ಮಲ್ತಿರು ಐನೇ ನಂಬುನ ರಾಜ್ಯದ ಜನ ಒಂಜಿ ಕ್ಷಣ ಮೇಯಿ ಮರತ್ ನಡೆದವರ ರಾಜ್ಯಡು ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬೈದುಂಡು ಪ್ರಧಾನಿ ನರೇಂದ್ರ ಮೋದಿ ದುಂಬಾಳ್ತಿಡು ದೇಶ ಅಭಿವೃದ್ಧಿಡು ದುಂಬು ಪೋಂದುಂಡು ಐನು ತಡೆಪೋಡೊಂದು ಇಂಡಿಯಾ ಕಟ್ಟದು ಒಟ್ಟಾತಿರು ಅಂಡ ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಶನಿ ಆದುಲ್ಲಿರು ನನದ ಲೋಕಸಭಾ ಓಟುಡು ಗೆಂದದು ಮೋದಿ ಪ್ರಧಾನಿ ಆಪುನೆಯನ್ನು ತಡೆಪೆರೆ ಏರೇಡ್ಲ ಸಾಧ್ಯ ಇಜ್ಜಿಂದಾರ ಪಂಡೇರು ಬರ್ಪುನ ಲೋಕಸಭಾ ಓಟುಡು 28 ಸೀಟ್ ಗೆಂದುವ ರಾಜ್ಯ ಸರ್ಕಾರದ ಮಿತ್ತು ಹೋರಾಟ ಮಲ್ಪೊಡಾತಂಡು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಲೋಕಸಭಾ ಓಟು ನಮ್ಮ ಎದುರುಂಡು ನಳಿನ್ ಕುಮಾರ್ ಕಟೀಲೇರಿನ ಗೆಂದಾವನ ಜವಾಬ್ದಾರಿ ನಮ್ಮ ಮಿತ್ತುಂಡು ಎಂದು ವಿಜಯೇಂದ್ರ ಪಂಡೇರು. ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಮೊದಲು ದಕ್ಷಿಣ ಕನ್ನಡವನ್ನ ಎಲ್ಲರೂ ಕೂಡ ನೆನಪು ಮಾಡಿಕೊಳ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕಾಂಗ್ರೆಸ್ ಪಕ್ಷ ಒಂದು ಸುಳ್ಳನ್ನ 100 ಬಾರಿ ಹೇಳಿ ಅಪಪ್ರಚಾರವನ್ನ ಮಾಡೋದರ ಮುಖೇನ ರಾಜ್ಯದ ಜನರಿಗೆ ಮತದಾರರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸ ಮಾಡಿದರು. ನಮ್ಮ ಮೇಲೆ 40% ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ರು. 5.5-6 ತಿಂಗಳಲ್ಲಿ ಒಂದು ಜನಪ್ರಿಯತೆಯನ್ನು ಕಳ್ಕೊಂಡಿರ್ತಕ್ಕಂಥ ಸರ್ಕಾರ ಇವತ್ತು ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ಪಕ್ಷವನ್ನ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನ ಎತ್ತರಕ್ಕೆ ಹಾರಿಸಿರ್ತಕ್ಕಂಥ ಕೀರ್ತಿ ನಮ್ಮ ದಕ್ಷಿಣ ಕನ್ನಡದ ಕಾರ್ಯಕರ್ತರಿಗೆ ಸಲ್ತದೆ ಅಂತ ಕಾರ್ಯಕರ್ತರು ನಾನು ಮನವಿ ಮಾಡ್ತಕ್ಕಂಥದ್ದು ಮುಂದಿನ ಲೋಕಸಭಾ ಚುನಾವಣೆ ಗಂಭೀರವಾಗಿ ತೆಗೆದುಕೊಂಡು ನಾವು ನಮ್ಮ ಪಕ್ಷದ ಅಭ್ಯರ್ಥಿ ನಳಿನ್ ಕುಮಾರ್ ಕಟೀಲ್ ಜಿ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ಸೇರಿ ಮಾಡಬೇಕಾಗಿದೆ. ಇವತ್ತು ಪಕ್ಷದ ಈ ದುಂಬುದ ರಾಜ್ಯ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ವಿಜಯೇಂದ್ರ ಸಾರಥ್ಯಡು ಈ ರಾಜ್ಯಡು ಪಿರ ಬಿಜೆಪಿ ಸರ್ಕಾರ ತಾಪನೆ ಮಲ್ಪುವ ಒರಿ ಜಮಾನೆ ನಾಯಕೆ ಬನ್ನಗ ದೂರ್ನವು ಇತ್ತನವಿ ಐನು ತೊರ್ತುದು ಉಂತುಡು ನಮ್ಮ ಮಾತ ಒಂಜೇ ಸಂಕಲ್ಪ ಮಲ್ತದು ಈ ರಾಜ್ಯಡು ಬಿಜೆಪಿನ ಗೆಂದಾಗ ಅಂದು ಪಂಡೇರು. ಸಹಜವಾಗಿ ಒಬ್ಬ ಯುವಕ ಬಂದಾಗ ಟೀಕೆಗಳು ಸಹಜ. ವಿಜಯೇಂದ್ರ ಅವರೇ, ನಾನು ಬಂದಾಗ ಮಂಗಳೂರು ಬಿಟ್ಟು ಬೇರೆ ಗೊತ್ತಿಲ್ಲ ಅಂತ ಹೇಳಿದ್ರು, ಮಂಗಳೂರು ಬಿಟ್ಟು ಬೇರೆ ನಗರ ನೋಡಿಲ್ಲ ಅಂತ ಹೇಳಿದ್ರು, ಮಂಗಳೂರಿಗೆ ಸೀಮಿತವಾಗಿರ್ತಕ್ಕಂಥವ್ರು ಅಂತ ಕರೆದ್ರು. ಆದರೆ ಇವತ್ತು ನಿಮ್ಮೆಲ್ಲರ ಅನುಗ್ರಹದಿಂದ 18 ಬಾರಿ ರಾಜ್ಯವನ್ನು ಸುತ್ತಿ ಹಳ್ಳಿ ತಿರುಗಿದ್ದೇನೆ. ಅವರೆಲ್ಲರಿಗೂ ಉತ್ತರ ಕೊಡುವಂತೆ ಕೆಲಸ ಕಾರ್ಯಗಳಾಗಿದ್ದಾವೆ. ನನಗೆ ವಿಶ್ವಾಸ ಇದೆ ವಿಜಯೇಂದ್ರ ಅವರು ಇಡೀ ರಾಜ್ಯ ಪ್ರವಾಸ ಮಾಡಿದರು. ರಾಜ್ಯದ ಎಲ್ಲ ಜಿಲ್ಲೆಗಳು ಎಲ್ಲ ತಾಲೂಕುಗಳು ತಿಳಿದಿರ್ತಕ್ಕಂಥ ವಿಜಯೇಂದ್ರ ಅವರು ಈ ಬಾರಿ ಯಶಸ್ವಿ ಆಗ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ 28 ಸ್ಥಾನಗಳನ್ನು ಪಡಿತಾರೆ. ನರೇಂದ್ರ ಮೋದಿ ಅಶ್ವಮೇಧದ ಕುದುರೆಯನ್ನ ಬಿಟ್ಟಿದ್ದಾರೆ. ತಾಕತ್ತಿದ್ರೆ ಕಾಂಗ್ರೆಸ್ನವರು ನಿಲ್ಲಿಸಿ ಅಂತ ನಾನು ಪಕ್ಷದ ಜಿಲ್ಲಾ ಗುರುಕಾರ್ಯರು ಸುದರ್ಶನ್ ಮೂಡುಬಿದ್ರೆ, ಜಿಲ್ಲೆಯ ಶಾಸಕರೇನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಉಮಾನಾಥ ಕೋಟ್ಯನ್, ಹರೀಶ್ ಪೂಂಜಾ, ಭಾಗೀರಥಿ ಮುರುಳ್ಯ, ರಾಜೇಶ್ ನಾಯ್ಕ್ ಸಭೆಟು ಪಾಲ್ದೆತೊಂಡಿರು. ತುಳುನಾಡ ಜನಪದ ಗೊಬ್ಬು ಕಂಬಳದ ಇತಿಹಾಸಡಿ ಸುರೂತ ಸರ್ತಿ ನವೆಂಬರ್ 25-26 ಬೆಂಗಳೂರು ಅರಮನೆ ಮೈದಾನಡು ಪುತ್ತೂರು ಶಾಸಕರ ಅಶೋಕ್ ಕುಮಾರ್ ರೈ ದುಂಬಾಳ್ತಿಡು ಜೋಡುಕರೆ ಕಂಬಳ ನಡಪೆರೆ ಮಾತಾಟನೆ ನಡೆತದಂಡು. ಗುರುವಾರ ಜಿಲ್ಲೆದ ಒಬ್ಬಾಡು 105 ಜೋಡೆರುಕುಲು ಒಟ್ಟಾದು ಲಾರಿಲೆಡು ಬೆಂಗಳೂರುಗು ಪಿದಾಡಿಯ. ತುಳುನಾಡ ಇತಿಹಾಸಡು ಜನಪದ ಕತೆಕ್ಲೆಡು ಏರು ಬೋರ್ಲು ಗಟ್ಟಜತ್ತು ತುಳುನಾಡುಗು ಬತ್ತನ ಕತೆಕೆ ಎಂದುಪ್ಪರು. ಆಡ ಈ ಸರ್ತಿ ಒಂಜಿ ವಿಶೇಷ ನಡತೊಂದುಂಡು. ಎರುಕುಲು ತುಳುನಾಡು ಕಡತದ ಗಟ್ಟ ಏರೊಂದುಲ್ಲ ಪೊಕ್ಕಡೆ ಪೋಂದಿಜ್ಜ ತುಳುನಾಡು ಬುಡ್ದು ಪಿದಾಯಿಡು ನಡಪ್ಪುನ ವಿಶೇಷ ಕಂಬುಲ ಒಂಜಿಕೆ ಅವು ಪೋಂದುಲ್ಲ. ಅಂಚಿನ ಒಂಜಿ ಸಾಸನು ಶಾಸಕರು ಪುತ್ತೂರ್ದ ತುಳುವೆ ಅಶೋಕ್ ಕುಮಾರ್ ರೈ ಮಲ್ತೊಂದುಲ್ಲೇರು. ಬೆಂಗಳೂರದ ಅರಮನೆ ಮೈದಾನಡು ನವೆಂಬರ್ 25-26 ಗಡ್ದದ ಕಂಬುಲ ಅಟ್ಟಣೆ ಮಲ್ತದೇರು. ತುಳುನಾಡು ದೊರಮೆಡ್ದು ಬತ್ತನ 105 ಜೋಡೆರ್ಕುಲು ಗುರುವಾರ ಉಬರ್ಡು ಒಟ್ಟಾದು ಲಾರಿಲಿಡು ಬೆಂಗಳೂರುಗು ಪಿದಾಡಿಯ. ತಾರಾಯಿ ದರ್ತದು ಪ್ರಯಾಣಗೂ ಚಾಲನೆ ಕೊರಿಯರು. ಕಾಂಡೆ ಒರಂಬರಿಕು ಉಬಾರ್ದ ಜೂನಿಯರ್ ಕಾಲೇಜ್ ಮೈದಾನದ ಪಿದಾಡ್ನ ಕಾರ್ಯಕ್ರಮ ನಡತಂಡು. ಪ್ರತಿಯೊಂಜಿ ಜೋಡೆರುಕುಲೆಗೂ ಒಂಜೊಂಜಿ ಲಾರಿ ನಿಗಂಟು ಮಲ್ತದಿತ್ತದು ಕೊಂಬು ವಾದ್ಯ ಮೇಳದ ಒಟ್ಟುಗೂ ಎರುಕ್ಲೆನು ಗಡ್ದುಡು ಕಡಪುಡ್ದು ಕೊರಿಯರು. ಎರುಕ್ಲೆಗೆ ಬೋಡಾಯಿನ ನೀರು ತೆನಸುಲೇನು ಅವ್ವವು ಲಾರಿಲೆಡೆ ಕೊನೊಂದುಲ್ಲೇರು. ಎರು ಗಿಡರ್ನಕ್ಲು ಎರುಕ್ಲೆನು ಕಟ್ಟದು ಪತ್ತದು ಸಮದಾರಿಕೆ ಮಲ್ಪನಕ್ಲಿನ ಕೂಟದಕ್ಲು ಒಟ್ಟುಗುಲ್ಲೇರು. ಆತ ಎತ್ತು ಗೋ ಆಸ್ಪತ್ರೆ ಡಾಕ್ಟರ್ ನಕ್ಲು ನೀರ್ದ ಟ್ಯಾಂಕರ್ಲು ಇಂಚ ಮಾತ ವ್ಯವಸ್ಥೆಲ ಮಲ್ತದೇರು. ನೆಲ್ಯಾಡಿ ಗುಂಡ್ಯ ಸಕಲೇಶ್ಪುರ ಆದು ಸಾಗುನ ಎರುಕ್ಲೆಗ್ ಹಾಸನೋಡು ಬಚ್ಚೆಲ್ ಅರಪಾಯರೆ
ಒರಕು ಉಂತನ ವ್ಯವಸ್ಥೆ ಮಲ್ತಿದ್ದೇರು ಅಲ್ಪಡ್ದು ಪಿರ ಸಂಚಾರ ದುಂಬಾರಿಂಡು ಬೆಂಗಳೂರು ಅರಮನೆ ಮೈದಾನ ಮುಟ್ಟಿ ಬೊಕ್ಕ 24 ಇಡೀ ದಿನ ಏರುಕ್ಲೆಗೆ ವಿಶ್ರಾಂತಿ 25 ಶನಿವಾರ ಕಂಬಳದ ಕರೆಕ್ ಜಪಡಾವೇರು ಎರುಕ್ಲಿನ ಸಾಲಡು ಮೆರವಣಿಗೆ ದಂಚ ಕೊನೋದು ಉಂದೇನು ಇತಿಹಾಸಗೂ ಸಂದನ ಕ್ಷಣ ಆದ ಮಲ್ಪನವು ಕಂಬಳ ಸಮಿತಿದ ತೀರ್ಮಾನ ಆದಿತ್ತಂಡಲ ಘಾಟಿ ಪ್ರದೇಶ ಆಯ್ನಿಡಿದವರ ರಾಷ್ಟ್ರೀಯ ರಾಜಮಾರ್ಗಗಳು ಸಂಚಾರ ಸಮಸ್ಯೆ ಉಂಡಾಪನ ಸಾಧ್ಯತೆ ಉಂಡು ಆಂಡಲ ಉಬಾರ್ ಬೊಕ್ಕ ಪುತ್ತೂರು ಸಂಚಾರಿ ಪೊಲೀಸರು ಬೊಕ್ಕ ಅವ್ವ ಪ್ರದೇಶಲಿನ ಪೊಲೀಸರು ಇಡೀ ವ್ಯವಸ್ಥೆನ ಕೈಗ್ದೆ ತೊಂದಿರು ಏರುಕ್ಲೇನು ಅವೆನ್ ತೂವಣ್ಣಕ್ಲೇನು ಬೊಕ್ಕ ಮಾತಾ ವ್ಯವಸ್ಥೆನ ಕಡಪುಡ್ದು ಕೊರ್ಪುನ ಪೊರ್ತುಡು ಎದುಕೋನ್ನ ಸಮಿತಿ ಸದಸ್ಯರೈನ ವಿಜಯ ವಿಕ್ರಮ ಕಂಬಳದ ಸಾರಥಿ ಉಮೇಶ್ ಶೆಣೈ ಅಶೋಕ್ ಕುಮಾರ್ ರೈ ಅರ್ಪಿಣಿಗುತ್ತು ಚಂದ್ರಶೇಖರ ಮಡಿವಾಲ ಕಾನೂರು ಸುಂದರ್ ಆಚಾರ್ಯ ಕಂಬಳ ಸುಧಾರ್ಥ ಕೊರ್ಪುನ ಬೊಕ್ಕ ತೀರ್ಪುಗಾರರು ಮಠಂದ ಬೊಟ್ಟು ನಿರಂಜನ್ ರೈ ಮಠಂದ ಬೊಟ್ಟು ಮುರಳೀಧರ್ ರೈ ಕೇಶವ ಭಂಡಾರಿ ಪಂಜಿಗುಡ್ಡೆ ಈಶ್ವರ ಭಟ್ ಉಬಾರ್ ಕಂಬಳ ಸಮಿತಿ ಸದಸ್ಯರು ಪಾಲ್ಗೊಂಡಿರು ಬೆಂಗಳೂರು ಕಂಬಳ ನಮ್ಮ ಪುತ್ತೂರು ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ಒಂದು ವಿಶ್ವವಿಖ್ಯಾತ ಒಂದು ಕಾರ್ಯಕ್ರಮವು ನಮ್ಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶನಿವಾರ 25 ತಾರೀಕು ಮತ್ತು ಭಾನುವಾರ 26 ತಾರೀಕಂದು 2 ದಿವಸಗಳ ಕಾಲ ನಮ್ಮ ಒಂದು ಬೆಂಗಳೂರು ಕಂಬಳ ನಡೆಯಲಿಕ್ಕಿದೆ. ಈಗಾಗಲೇ ನಾವು ಉಪ್ಪಿನ ಕಡೆಯಿಂದ ನಮ್ಮ ಕೋಣಗಳು ಇಲ್ಲಿ ಬೀಳ್ಕೊಡೆ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮ ಮುಗಿದಿದೆ. ಅದರಲ್ಲೆಲ್ಲ ಇವಾಗ ಇಲ್ಲೊಂದು 50 ಜೊತೆ ಕೋಣಗಳು ಸೇರಿದೆ. ನಾವು ವೇದಿಕೆ ಕಾರ್ಯಕ್ರಮ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಬಹಳಷ್ಟು ಜನ ಸಹಕರಿಸಿದ್ದಾರೆ. ಮೊನ್ನೆಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಮೈದಾನದ ವ್ಯವಸ್ಥೆ ಎಲ್ಲವನ್ನು ಇಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾಕಂದರೆ ಶಾಸಕರು ನಿನ್ನೆ ನಮಗೆ ಸಂದೇಶ ಕೊಟ್ಟಿದ್ದಾರೆ. ನನಗೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಉತ್ತರ ಇರುವ ಕಾರಣ, ಯಾಕಂದರೆ ಕಂಬಳ ಮಾಡಬೇಕಾದ್ರೆ ನಾವಿಲ್ಲಿ ಕೋಣೆಗಳನ್ನು ಕರ್ಕೊಂಡು ಹೋಗೋದು ಒಂದು ವಿಚಾರ ಬೇರೆ, ಅಲ್ಲಿ ಕೂಡ ಅತ್ಯಂತ ವ್ಯವಸ್ಥೆ ಮಾಡುವ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ. ಯಾಕೆಂದ್ರೆ ತುಳುನಾಡಿನ ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಐತಿಹಾಸಿಕ ಒಂದು ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮವನ್ನು ನಾವು ಬೆಂಗಳೂರಲ್ಲಿ ಅನಾವರಣಗೊಂಡಿದೆ. ಅದಕ್ಕಿಂತ ಎಲ್ಲರೂ ಜವಾಬ್ದಾರಿಯುತ ಆ ಕಾರ್ಯಕ್ರಮ ನಾವೆಲ್ಲ ಕೈ ಜೋಡಿಸ್ತೇವೆ. ನಾವು ಇವಾಗ ಉಪ್ಪಿನಗಡಿ ಹೊರಟು ಗುಂಡ್ಯ ಮೂಲಕ ಸಕಲೇಶ್ವರ ಮೂಲಕ ಹಾಸನದ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮತ್ತು ಅಲ್ಲಿ ತಂಗುವಂಥ ವ್ಯವಸ್ಥೆ ಇವತ್ತ ನಮ್ಮ ಮಾಜಿ ಸಚಿವರು ನಮ್ಮ ಎಸ್ ಟಿ ದೇವೇಗೌಡರು ಅದರ ಒಂದು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ. ಬರ್ಪನ ಲೋಕಸಭಾ ಊಟಗೂ ಅಭ್ಯರ್ಥಿ ಸ್ಥಾನ ಏರಿಗ ತಿಕ್ಕಂಡಲ ತಾನು ಬೆರಿಸಾಯ ಕೊರ್ಪೆ ಎಂದು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಂತೇರು ರಾಜ್ಯ ಬಿಜೆಪಿ ಗುರುಕಾರ ಸ್ಥಾನದ ಕರ್ತವ್ಯ ಅಕೇರಿ ಆಯ್ನ ಪೊರ್ತುಡು ಬಂಟ್ವಾಲುಡು ನಡಪಾಯಿನ ಮೆಚ್ಚುಗೆದ ಲೇಸಿಡು ಕಾರ್ಯಕರ್ತರನ ಅಸಮಾಧಾನದ ಬಗೆಟ್ ಆರ್ ಇಂಚ ಪಂತೇರು ಲೋಕಸಭಾ ಸದಸ್ಯರು ಬೊಕ ಈತನೊಟ್ಟ ರಾಜ್ಯ ಬಿಜೆಪಿ ಗುರುಕಾರರಾದಿತ್ತಿನ ನಳಿನ್ ಕುಮಾರ್ ಕಟೀಲರಿಗೆ ಭಾರತೀಯ ಜನತಾ ಪಕ್ಷದ ನಿಲಿಟ್ ಮೆಚ್ಚುಗೆದ ಲೇಸ್ ಬಂಟ್ವಾಲೋಡು ಅಟ್ಟಣೆ ಮಲ್ತಿದ್ದೇರು ಲೇಸ್ದ ಚಾವಡಿಡು ಕಾರ್ಯಕ್ರಮ ಉದ್ದೇಶಿಸಿದ ಪಾತೇರ್ನ ನಳಿನ್ ಕುಮಾರ್ ಕಟೀಲ್ ಅರನ ಬಗೆಟ್ ಕಾರ್ಯಕರ್ತರನ ಅಸಮಾಧಾನಗೂ ಸುರುತ ಸರ್ತೆ ಅಭಿಪ್ರಾಯ ತೆರಿಪಾದ ಜವಾಬು ಕುರಿಯರು ಎಂಕ್ ಎದುರಾದ ಪಾಕ ಟೀಕೆ ಟಿಪ್ಪಣಿಲು ಬತ್ತಂಡಲ ಪಾಕ ಸರ್ತೆ ಅಪಮಾನ ಆಂಡಲ ತಾನು ಬಿಜೆಪಿದ ವಿಚಾರಧಾರೆಯನ್ನು ಒಪ್ಪುದನ ಕಾರಣ ಮಾತೆಲ್ನ ಸಹಿಸೊಂದೆ ಬರ್ಪನ ಲೋಕಸಭಾ ಓಟುಗೂ ಸೀಟ್ ಏರಿಗ ತಿಕ್ಕಂಡಲ ತಾನು ಬೆರಿಸಾಯ ಕೊರ್ಪೆ ಅಂದ್ ಪಂಡಿರು ತಾನು ಪಕ್ಷದ ರಾಜ್ಯ ಗುರುಕಾರ ರಾದಿಪನಗ ಹಳ್ಳಿಗೆ ಬರೆಯರ ಸಾಧ್ಯ ಆತಜಿ ಆಂಡ ಏಪಗುಲ ಕಾರ್ಯಕರ್ತೆಯರು ತರೆತಗ್ಗವನ ಕೆಲಸ ಮಲ್ತದಜಿ ನನದ ಆಜಿ ತಿಂಗೊಳ್ಳು ದಕ್ಷಿಣ ಕನ್ನಡ ಜಿಲ್ಲೆದಂಚಿ ಗುಮನ ಕೊರ್ದು ಗ್ರಾಮೊಲೆಗೆ ಪೋದು ಪಿರ ಬಿಜೆಪಿ ಗೆಂದ್ಯರ ಪುಣೆಪೆ ನಿಖಲ್ನ ಆಶೀರ್ವಾದನು ಕಾರು ಮುಟ್ಟುದು ನಮಸ್ಕಾರ ಮಲ್ತದು ಕೇನು ಎಂದು ನಳಿನ್ ಕುಮಾರ್ ಕಟೀಲ್ ಪಂಡಿರು. ನನ್ನ ಟೀಕೆಗಳನ್ನು ಕೇಳಿದ್ದೇನೆ, ಟಿಪ್ಪಣಿಗಳನ್ನು ಕೇಳಿದ್ದೇನೆ, 10 ಬಾರಿ ನನಗೆ ಆಗಿರ್ತಕ್ಕಂಥ ಅಪಮಾನಗಳನ್ನು ಸಹಿಸಿಕೊಂಡಿದ್ದೇನೆ. ಎರಡು ಕಾರಣಕ್ಕೆ ಸಹಿಸಿಕೊಂಡಿದ್ದೇನೆ. ಒಂದು, ನಾನು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಯನ್ನು ಅಪ್ಪಿದ್ದೇನೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಮಾಡುವುದೇ ನನ್ನ ಗುರಿ. ಹಾಗಾಗಿ ಆ ಕಾರಣಕ್ಕೋಸ್ಕರ ನನಗೆ ಎಷ್ಟೇ ಅಪಮಾನಗಳಾದರೂ ನಾನು ಪಾರ್ಟಿಯ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಹಾಗಾಗಿ ಮುಂದಿನ ಲೋಕಸಭಾ ಸದಸ್ಯರ ಸ್ಥಾನ ನನಗೆ ಸಿಗಬೇಕು ಅಂತ ಏನಿಲ್ಲ. ನಿಮ್ಮೆಲ್ಲರ ಆಶಯಕ್ಕೆ ನಾನು ಕೈ ಮುಗಿತೇನೆ. ಪಾರ್ಟಿ ಯಾರನ್ನೇ ನಿಶ್ಚಯ ಮಾಡಲಿ, ನನ್ನ ಗುರಿ ಇರತಕ್ಕಂಥದ್ದು ಮುಂದಿನ ಲೋಕಸಭೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಗೆಲ್ಲಿಸುವುದು, ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗುವುದು. ಈ ಸಂದರ್ಭದಲ್ಲಿ 16 ಘಟನೆಗಳಾಗಿದ್ದಾವೆ. 16 ಘಟನೆಗಳಾದಾಗ ನೋವನ್ನು ಅನುಭವಿಸಿದ್ದೇನೆ. ಶರತ್ ಮಡಿವಾಳನ ಹತ್ಯೆ ಇರ್ಬೋದು, ಪ್ರಶಾಂತ್ ಪೂಜಾರಿ ಹತ್ಯೆ ಇರ್ಬೋದು, ದೀಪಕ್ ರಾವ್ ಹತ್ಯೆ ಇರ್ಬೋದು, ಪ್ರವೀಣ್ ನೆಟ್ಟಾರ್ ಹತ್ಯೆ ಇರ್ಬೋದು. ಆ ಎಲ್ಲ ಸಂದರ್ಭದಲ್ಲಿ ಅವರ ಮನೆಯವರ ಜೊತೆ ನಿಂತಿದ್ದೇವೆ. ಯಕ್ಷಗಾನ ಬೊಕ ಕಂಬುಲ ಒರಿಪಾದ ಬುಲೆಪಾವನ ಪೋಷಕರು ಅಭಿಮಾನಿಗಳು ಬೊಕ ನಮ್ಮ ಕುಡ್ಲ ಚಾನೆಲ್ಗೆ ಮೆಚ್ಚುಗೆ ತೆರಿಪಾವ ಎಂದು ರಾಮಕೃಷ್ಣ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ಜಯರಾಜ್ ಬಿ ರೈ ಪಂತೇರು ಕುಡ್ಲಡ ಯಕ್ಷಾಂಗ್ರದ ತಾಳಮದ್ದಲಿ ಸಪ್ತಾಹಾಡು 4ನೇ ದಿನ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ನೆಂಪುದ ಕಾರ್ಯಕ್ರಮ ಆರು ಪಾತೇರಿ
ಯಕ್ಷಾಂಗನ ಕುಡ್ಲ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರು ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಒಟ್ಟು ಸೇರಿಗಿಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಶ್ರೀಹರಿಚರಿತ್ರೆ ಏಕಾದಶಿ ಸರಣಿ ಯಕ್ಷಗಾನ ತಾಳಮದ್ದಲಿ ಸಪ್ತಾಹ 11ನೇ ವರ್ಷದ ನುಡಿಪರ್ಬ ಕುಡ್ಲ ವಿಶ್ವವಿದ್ಯಾನಿಲಯ ಕಾಲೇಜಿದ ರವೀಂದ್ರ ಕಲಾಭವನಡು ನಡತೊಂದಿತ್ತಿದೆ 4ನೇ ದಿನ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿ ನೆಂಪುದ ಕಾರ್ಯಕ್ರಮ ಅಟಣೆ ಮಲ್ತಿದ್ದೀರು ಯಕ್ಷಾಂಗನದ ಕಾರ್ಯಗುರ್ಕಾರ್ಯರು ಭಾಸ್ಕರ್ ರೈ ಕುಕ್ಕೋಳಿ ಎದುಕೊಂದು ಪಾತಿರಿದು 6ನೇ ಊರದ ಆಟದ ಕಲಾವಿದರಾದಿತ್ತನ ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರಿನ ಬಗೆಟ್ ನೆಂಪು ಮಲ್ತೊಂದು ಪೊಲಬ್ ಮಲ್ತು ಕೊರಿಯರು. ಯಕ್ಷಗಾನದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದವರು. ಯಕ್ಷಗಾನದ ಹಾಸ್ಯಪಟುವಾಗಿ ಹಾಸ್ಯ ಕಲಾವಿದನಿಗೆ ಬರೀ ಹಾಸ್ಯಾಸ್ಪದ ಅಲ್ಲ, ಅದಕ್ಕೊಂದು ಮರ್ಯಾದೆಯ ಮೇರೆ ಇದೆ ಎನ್ನುವುದನ್ನು ರಂಗದಲ್ಲಿ ತೋರಿಸಿಕೊಟ್ಟಂತಹ ಮಹಾನುಭಾವರವರು. ಸ್ವತಃ ಒಳ್ಳೆಯ ಅರ್ಥಧಾರಿಗಳವರು. ಕವಿಭೂಷಣ ವೆಂಕಪ್ಪ ಶೆಟ್ಟರ ಗರಡಿಯಲ್ಲಿ ಪಳಗಿ ಅವರು ಹಾಸ್ಯ ಪಾತ್ರ ಮಾತ್ರ ಅಲ್ಲ, ತ್ರಿಪಾತ್ರವನ್ನು ಕೂಡ ಅರ್ಥ ಹೇಳ್ತಾ ಇದ್ರು. ರಂಗದಲ್ಲಿ ಮಾತ್ರ ಅವರು ಹಾಸ್ಯಗಾರರಾಗಿ ಬರ್ತಾ ಇದ್ರು ಹೊರತು ತಾಳಮದ್ದಲೆ ಕ್ಷೇತ್ರದಲ್ಲಿ ಎಂತಹ ಪಾತ್ರಗಳನ್ನಾದರೂ ಕೂಡ ಕಟ್ಟಿದು ನಿಲ್ಲಿಸುವಂತಹ ಶಕ್ತಿ ಅವರ ಅರ್ಥಗಾರಿಕೆಗೆ ಇತ್ತು. ರಾಮಕೃಷ್ಣ ಕೋ ಆಪರೇಟಿವ್ ಸೊಸೈಟಿದ ಗುರ್ಕಾರ್ಯರು ಜಯರಾಜ್ ಬೀರೈ ಮಲ್ಲ ಬಿನ್ನೆರಾದಿತ್ತದು ಬಾಳಪ್ಪ ಶೆಟ್ಟರಿನ ಫೊಟತೆ ಎದುರು ಬಿನ್ನಿರ್ನ ಒಟ್ಟುಗು ತುಳರ್ ಬೋಳ್ಪು ಪೊತ್ತಾದು ಕಾರ್ಯಕ್ರಮ ಉದಿಪನ ಮಲ್ತೇರು. ಜಯರಾಜ್ ಬೀರೈ ಪಾತಿರ್ದು ಯಕ್ಷಗಾನ ಬೊಕ ಕಂಬುಲ ದಕ್ಷಿಣ ಕನ್ನಡ ಬೊಕ ಉಡಿಪು ರಡ್ಡು ಜಿಲ್ಲೆಲಿನ ಕಲೆ ಬೊಕ ಗೊಬ್ಬು ಆದಿತ್ತದು ಪೋಷಕರು ಕಲಾಭಿಮಾನಿಲು ಒರಿಪಾದು ಬುಲೆಪಾ ಒಂದು ಬೈದಿರು ಐತ ಒಟ್ಟುಗೂ ನಮ್ಮ ಕೂಡ್ಲ ಚಾನಲ್ ಈ ಬಗೆಟ್ ಬೇತೆ ಬೇತೆ ಕಾರ್ಯಕ್ರಮಲಿನ ಕೊರೊಂದು ಬೈದಂಡು ಮಾತಾ ಪೋಷಕರಿಗೆ ಮೆಚ್ಚುಗೆ ತೆರಿಪಾವ ಎಂದು ಪಂಡಿರು. ಒಂದು ಕಾಲದಲ್ಲಿ ಸ್ವಲ್ಪ ಹಿಂಜರಿದಿತ್ತು. ಕಲಾಭಿಮಾನಿಗಳು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿ ಇದನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಮ್ಮ ಕುಡ್ಲ ಟಿವಿ ಚಾನೆಲ್ ಈ ಒಂದು ಸಮಾರಂಭವನ್ನು ಮಾತ್ರ ಅವರು ಟೆಲಿಕಾಸ್ಟ್ ಮಾಡೋದಲ್ಲ, ಪ್ರತಿದಿನ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬಂದಿದ್ದಾರೆ. ನಮ್ಮಂತಹ ಆಸಕ್ತರಿಗೆ ಅದರಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮುಟ್ಟಿಸಲು ಬಹಳ ಪ್ರಯತ್ನ ಮಾಡುತ್ತಿದ್ದಾರೆ. ಎಲ್ಲ ಪೋಷಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಾಳಪ್ಪ ಶೆಟ್ಟರಿನ ಮಗೆ ಸುಂದರ್ ಶೆಟ್ಟಿ ಬೆಟ್ಟಂಪಾಡಿ ಪಾತಿರ್ದು ಯಕ್ಷಗಾನದ ಬಗೆಟ್ ಪಾತಿರ್ನೆಂದಂಡ ಗಂಟೆಗಟ್ಲೆ ಪಾತಿರುಲಿ ಭಾಸ್ಕರ್ ರೈ ಕುಕ್ಕೋಳಿ ಎನ್ನ ಅಮ್ಮೇರ್ನ ಒಟ್ಟುಗು ಆರಿನ ಬದುಕದ ಉದ್ದೋಗುಲ ಇತ್ತನಾರು ಅಮ್ಮೇರ್ನ ಪುದರಡು ದಾಲ ಕಿಂಜ ಆಂಡಲ ಕೊರಡು ಈ ಕಲೆನು ನನದ ಅಲ್ಮಗು ಮುಟ್ಟಾವಡುವುದು ಈ ಕಾರ್ಯಕ್ರಮ ಮಲ್ತದ ಅಂದ ಪಂಡಿರು. ಯಕ್ಷಗಾನದ ಬಗ್ಗೆ ಯಾವುದೋ ಒಂದಿಷ್ಟು ಕಿಂಚಿತ್ತು ತಿಳಿದುಕೊಂಡ ನನ್ನಂಥವನಿಗೆ ಯಕ್ಷಗಾನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಅದು ಕೆಲವು ಗಂಟೆಗಳು ಹೋಗ್ಬೋದು. ಅಷ್ಟೊಂದು ವಿಚಾರ ಯಕ್ಷಗಾನದಲ್ಲಿ ಇದೆ. ಅದರ ಮೇಲೆ ನನ್ನ ತಂದೆಯವರು ಏನು ಮಾಡಿದ್ದಾರೆ, ಕಲಾವಿದನಾಗಿಯೋ ವೈಯಕ್ತಿಕವಾಗಿಯೋ ಎನ್ನುವ ವಿಚಾರ ಮಾತಾಡಿದರೂ ಕೂಡ ಇಲ್ಲಿ ಅದು ಮಾತಾಡುವ ಒಂದು ಸಂಭಾವನೆ ಕಮ್ಮಿ. ಯಕ್ಷಗಾನ ಉಳಿಬೇಕು, ಮುಂದಿನ ಪೀಳಿಗೆಗೆ ಇದು ಸಾಗಬೇಕು. ಇಂಥದ್ರಲ್ಲಿ ನಮ್ಮಲ್ಲಿರುವ ಏನು ಕಿಂಚಿತ್ತು ನಮ್ಮ ಒಂದು ಇದನ್ನು ನಾವು ಮಾಡಿದರೆ ನಮ್ಮ ಸನಾತನ ಸಂಸ್ಕೃತಿಯ ಆತ್ಮ ಆಗಿರುವಂಥ ಇದರಲ್ಲಿ ಯಕ್ಷಗಾನ ಕೂಡ ಅಂತರ್ಗತ ಆಗಿರುತ್ತದೆ. ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಬೊಕ್ಕ ಬಿನ್ನಿರು ಪಾತಿರ್ದು ಯಕ್ಷಾಂಗನದ ಕಾರ್ಯಕ್ರಮಕ್ಕೂ ಎಡ್ಡಿಪ್ ಬಯಕಿರು. ಬಾಳಪ್ಪ ಶೆಟ್ಟರಿನ ನೆಂಪುಡು ಹಿರಿಯ ಭಾಗವತರು ಲೀಲಾವತಿ ಬೈಪಡಿತಾಯ ಬೊಕ್ಕ ಹಿಮ್ಮೇಲ ಕಲಾವಿದರು ಹರಿನಾರಾಯಣ ಬೈಪಡತಿಯರಿಗೂ ಮರ್ಯಾದೆ ಸಂದಾಯಿತ ಮಲ್ತಿರು. ಯಕ್ಷಗಾನ ಪೋಷಕರು ಬಾಬು ಶೆಟ್ಟಿ ಪೆರಾರ, ಸಂಘಟಕರು ಉದ್ಯಮಿ ಆನಂದ ಶೆಟ್ಟಿ, ಬಾಳಪ್ಪ ಶೆಟ್ಟರಿನ ಮಗೆ ಪದ್ಮನಾಭ ಶೆಟ್ಟಿ ಪಾಲ್ದೆತೊಂಡಿರು. ತೋನ್ಸೆ ಪುಷ್ಕಲ್ ಕುಮಾರ್, ಲಕ್ಷ್ಮೀನಾರಾಯಣ ರೈ ಹರೆಕಲ, ಸುಧಾಕರ್ ರಾವ್ ಪೇಜಾವರ, ರವೀಂದ್ರ ರೈ ಕಳ್ಳಿಮಾರ್, ಪಣಿಯೂರು ಕರುಣಾಕರ ಶೆಟ್ಟಿ ಇಂಚ ಯಕ್ಷಾಂಗನದ ಪದಾಧಿಕಾರಿಗಳು ಈ ಪೊರ್ತೊಡಿತೀರು. ನಿವೇದಿತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಮಲ್ಪೆ ನೇಜರ್ ಇಲ್ಲದ ಐನಸ್ ಬೊಕ್ಕ ಇಲ್ಲದ ನಾಲ್ವೇರಿನಿಕಿರ್ನ ಆರೋಪಿ ಪ್ರವೀಣ್ ಚೌಗುಲೆಗೆ ಎಣ್ಮ ತಿಂಗುಳುಡಿಂಚ ಪೊಲಬು ಉಂಡು ತನ್ನೊಟ್ಟಿಗೂ ಪಾತೆರ ಬುಡ್ನೆಕ್ ಕೆನಿನಾಡ್ದ ಕೆರ್ತನ ವಿಚಾರ ತಿರಿದು ಬೈದಿನಿಂದ ಒಡಿಪು ಎಸ್ಪಿ ಡಾಕ್ಟರ್ ಅರುಣ್ ಮಾಹಿತಿ ಕೊಡ್ತೇರು. ಮಲ್ಪೆ ನೇಜಾರ್ದ ಇಲ್ಲಡು ನಾಲ್ವೇರಿನಿಕಿರ್ನ ಆರೋಪಿ ಪ್ರವೀಣ್ ಚೌಗುಳೆನ ಬಗೆಟ್ ಭಾರಿ ವಿಚಾರಣೆ நடத்ததுண்டு. ಪಾಕ ವಿಚಾರಲು ಪಿದೈ ಬೈದುಂಡು ಆಯನ ಒಟ್ಟುಗು ಪಾತೆರ ಬುಡ್ನೆಡ್ದವರ ಕೆನ್ನಿ ಮಲ್ತದು ನೇಜರ್ ಇಲ್ಲದ ಐನಾಸನ ಕಿರ್ತೆ ಪಂಪನ ವಿಚಾರ ಗೊತ್ತಾತುಂಡು. ಈ ಬಗೆಟ್ ಒಡಿಪು ಎಸ್ಪಿ ಡಾಕ್ಟರ್ ಅರುಣ್ ಸುದ್ದಿಗಾರರಿಗೆ ಮಾಹಿತಿ ಕೊಡ್ತೀರು. ತನಿಖೆಗೆ ಬೂಡೈನ ಮಾತ ದಾಖಲೆ ಕಾರ್ಯನೋ ಮಲ್ತದ ಐನಸ್ ಬೊಕ್ಕ ಆರೋಪಿ ಪ್ರವೀಣ್ಗೆ ಕರಿನ 8 ತಿಂಗುಳುಡಿಂಚ ಪೊಲಬಿತ್ತುಂಡು. ಒಂಜಿ ಕಂಪನಿಡು ಬೇಲೆ ಆಯ್ನಿಡ್ದವರ ಅಕಡ ದೋಸ್ತಿಕತೆ ಇತ್ತುಂಡು. ಆರೋಪಿ ಪ್ರವೀಣ್ ಪಾಕ ಸರ್ತಿ ಐನಾಸ್ಗೆ ಸಾಯ ಮಲ್ತದೆ ಎಂದು
ಎಸ್ಪಿ ಪಂಡೀರು ಐನಾಸು ತಿಂಗುರುಡು ದಿಂಚ ಆಡ ಪಾತೆರೊಂದಿಜ್ಜಾಂಡು ಅವೇ ಕಾರಣೋಡು ಕೆರಿಯರೆ ಉಪಾಯ ಮಲ್ತದೆ ಕೆರ್ಪುಣ ದಿನ ಆಯೆ ಟೋಲ್ ಗೇಟ್ ಕೈತಲ್ ಕಾರ್ದಿದ್ದು ಬೇತೆ ಬೇತೆ ಗಾಡಿಡು ಕುಲ್ಲುದು ತೃಪ್ತಿ ನಗರಗೂ ಪೋತೆ ಇಂಚ ಐನಾಸ್ ಇಲಡೆ ಪೊಗುದು ಸುರುಕು ಬೀಸತ್ತಿಡು ಕೂತುದು ಐನಾಸನ ಕೆರ್ದು ಆಯ್ದ ಬೊಕ್ಕ ಸಾಕ್ಷಿ ಇಜ್ಜಂದಿನಂಚ ಮಲ್ಪರೆ ಇಲ್ಲಡೆ ಇತ್ತನ ಹಸೀನಾ ಅಫ್ನಾನ್ ಬೊಕ್ಕ ಆಸೀಂ ಪಂಪನಕ್ಲೆನ್ ಕೆರ್ತೆ ಆಯ್ದ ಬೊಕ್ಕ ಬೇತೆ ಬೇತೆ ಗಾಡಿಲೆಡು ದಕ್ಷಿಣ ಕನ್ನಡ ಜಿಲ್ಲೆಗೆ ಪದ್ರಾಡ ಆತಿ ಕೈಕಾಯಿನ ಪೆಟ್ಟಿಗೆ ಮರ್ದು ಮಲ್ತದು ಬೀಸತ್ತಿನ ಇಲ್ಲಡೆದಿದ್ದು ಬೊಡೆದಿನ ಸಂಬಂಧದಕ್ಲನ ಇಲ್ಲಡೆ ಪೋತೆ ಎಂದು ಡಾಕ್ಟರ್ ಅರುಣ್ ಪಂಡೇರು ಕುಡುಚಿಡಿ ಆರೋಪಿಗೆ ಸಹಾಯ ಮಲ್ತನ ವ್ಯಕ್ತಿನ ವಿಚಾರಣೆ ಮಲ್ತದ ಹೆಚ್ಚಿಗೆ ಮಾಹಿತಿ ಬೋಡಾಂಡ ಆರೆಡ್ದು ಮಾಹಿದ್ದೆ ತನ್ನುವ ಕೈಕು ಪೆಟ್ಟ ಆಯ್ನ ಬಗೆಟ್ಟು ಬೊಡೆದಿ ಪ್ರಶ್ನೆಗೆ ಎನ್ನಾಗ ಸುಳ್ಳು ಪಂಡದ ಸಾಧ್ಯತಪ್ಪದಿ ನಾದ್ವೆರಿನ ಕಿರ್ದು ಚೂರಿನ ಅಡುಪಿಲ್ಲಡದೀತೆ ಬೊಡೆದಿಗೆ ಸಂಶಯ ಬರನ್ನಂಚ ಇಲ್ಲಡ ಪ್ರವೀಣ್ ವರ್ತನೆ ಇತ್ತನೆಂದು ಎಸ್ಪಿ ಡಾಕ್ಟರ್ ಅರುಣ್ ಪಂಡೇರು ಈ ತಿಂಗಳ 12ನೇ ತಾರೀಕು ಮಲ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ನೇಜಾರ್ ಎಂದು ಒಂದು ಜಾಗದಲ್ಲಿ ಒಂದೇ ಕುಟುಂಬದಲ್ಲಿ 4 ಜನವನ್ನು ಮರ್ಡರ್ ಮಾಡಿದ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಆರೋಪಿಯಾದ ಪ್ರವೀಣ್ ಚೌಗುಲೆ ಎಂಬುವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಯನ್ನು ಕಸ್ಟಡಿಗೆ ತಗೊಂಡು ಕಸ್ಟಡಿಗೆ 14 ಡೇಸ್ ಕೊಟ್ಟಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ಗೆ ಬೇಕಾಗಿರುವ ಎಲ್ಲ ದಾಖಲಾತಿಗಳು ಮತ್ತು ಮಾಜರ್ ಪ್ರಕ್ರಿಯೆಗಳೆಲ್ಲ ಬೇಗ ಮುಗಿಸಿ ನಾವು ನಿನ್ನೆ ಆರೋಪಿಯನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ವಿ. ಆರೋಪಿ ತನಿಖೆಯಲ್ಲಿ ಕಂಡುಬಂದಿರೋದೇನೆಂದರೆ ಆರೋಪಿ ಮತ್ತು ವಿಕ್ಟಿಮ್ ಅವರಿಗೆ ಸುಮಾರು 8 ತಿಂಗಳಿಂದ ಒಂದೇ ಕಡೆ ಕೆಲಸ ಮಾಡಿ ಪರಿಚಯ ಇದೆ. ಒಂದು 8ರಿಂದ 10 ಬಾರಿ ಒಂದೇ ಕ್ರೂನಲ್ಲಿನೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ನಲ್ಲಿ ಹೋಗ್ತಾ ಬರ್ತಾಯಿದ್ರು. ಅದೇ ಸಂದರ್ಭದಲ್ಲಿ ಇಬ್ಬರಿಗೂ ಮಧ್ಯದಲ್ಲಿ ಸ್ವಲ್ಪ ಫ್ರೆಂಡ್ಶಿಪ್ ಇತ್ತು. ಈ ಕಾರಣದಿಂದ ಆರೋಪಿ ವಿಕ್ಟಿಮ್ಗೆ ಅವರು ಸ್ವಲ್ಪ ಸಹಾಯನೂ ಮಾಡಿದ್ದಾರೆ. ಮನೆ ಕೊಡಲಿಕ್ಕೆ ಮತ್ತು ವಿಕ್ಟಿಮ್ ಟ್ರಾವೆಲ್ ಮಾಡಲಿಕ್ಕೆ ಆರೋಪಿದು ಗಾಡಿನೇ ಬಳಸಲಿಕ್ಕೆ 2 ವೀಲರನ್ನು ಬಳಸಲಿಕ್ಕೆ ಕೊಟ್ಟಿದ್ದಾರೆ. ಈ ಥರ ಅವ್ರದ್ದು ಫ್ರೆಂಡ್ಶಿಪ್ ಬೆಳೀತಾ ಬಂತು. ಈಗ 1 ತಿಂಗಳ ಕೆಳಗೆ ಅಥವಾ ಸ್ವಲ್ಪ ಹೊತ್ತು ದಿವಸದಲ್ಲಿ ಈಗ ವಿಕ್ಟಿಮ್ ಯಾರಿದ್ದಾರೋ ಅವರು ಆರೋಪಿಯನ್ನು ಅವರ ಹತ್ರ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಇದೇ ವಿಚಾರದಲ್ಲಿ ಆರೋಪಿಗೆ ಅವಳ ಮೇಲೆ ಜಾಸ್ತಿ ಪಾಸಿಟಿವ್ನೆಸ್ ಇದ್ದದರಿಂದ ಅವಳನ್ನು ಕೊಲೆ ಮಾಡಬೇಕು ಎಂದು ಪೂರ್ವ ಸಿದ್ಧತೆ ಮಾಡಿಕೊಂಡು ಅವನು ಇನ್ಸಿಡೆಂಟ್ ದಿವಸ ಬೆಳಗ್ಗೆ ಅವನ ಮನೆಯಿಂದ ಎರ್ಲಿ ಮಾರ್ನಿಂಗ್ ಹೊರಡಿ ಬಂದು ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಟೋಲ್ ಗೇಟ್ನಲ್ಲಿ CCTV ಫುಟೇಜ್ ಎಲ್ಲ ಸಿಗಬಾರ್ದೆಂದು ಉದ್ದೇಶದಿಂದ ಗಾಡಿಯನ್ನು ಟೋಲ್ ಗೇಟ್ ಹಿಂದೆಯೇ ನಿಲ್ಲಿಸಿ ಆಮೇಲೆ ಬೇರೆ ಬೇರೆ ದಾರಿನಲ್ಲಿ ಬಸ್ಸು, ಬೈಕ್, ಆಟೋ ಆ ಥರ ಅಲ್ಲಿಂದ ಬಂದು ಕುಡ್ಲದ ಬಿಜಿ ಕಾಪಿಕಾಡು ದೈವರಾಜ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನಡು ಡಿಸೆಂಬರ್ 13-18 ಮುಟ್ಟ ಹೊಸ ಗುಂಡುಡು ಪಾವೆ ಪ್ರತಿಷ್ಠೆ ಬೊಕ ಬ್ರಹ್ಮಕಲಶ ನಡಪೆರೆ ಉಂಡು. ಆ ಲೆಕ್ಕಡು ದೈವಸ್ಥಾನಡು ಲೆಪ್ಪೋಲೆ ಬುಡುಗಡೆ ಕಾರ್ಯಕ್ರಮ ನಡತ್ತಂಡು. ಕುಡ್ಲದ ಬಿಜಿ ಕಾಪಿಕಾಡು ದೈವರಾಜ ಕೋಟೆದ ಬಬ್ಬುಸ್ವಾಮಿ ದೈವಸ್ಥಾನದ ಬಬ್ಬುಸ್ವಾಮಿ ಬೊಕ್ಕ ಪರಿವಾರ ದೈವೊಲೆನ ಹೊಸ ಗುಂಡುಡು ಪಾಪೆ ಪ್ರತಿಷ್ಠೆ ಬ್ರಹ್ಮಕಲಶ ಬೊಕ ನೇಮ ಡಿಸೆಂಬರ್ 13-18 ಮುಟ್ಟ ನಡಪೆರೆಯ್ತದು. ಆ ಲೆಕ್ಕಡು ಲೆಪ್ಪೋಲೆ ಬುಡುಗಡೆ ಕಾರ್ಯಕ್ರಮ ನಡತ್ತಂಡು. ಕೊಂಚಾಡಿ ಶ್ರೀ ದುರ್ಗಾ ಪರಮೇಶ್ವರಿ ವೆಂಕಟರಮಣ ದೇವಸ್ಥಾನದ ಸಮಿತಿ ಗುರ್ಕಾರ್ಯರು ಲಕ್ಷ್ಮಣ ದೇವಾಡಿಗ ಲೆಪ್ಪೋಲೆ ಬುಡುಗಡೆ ಮಾಡ್ತಾರೆ. ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರ್ಕಾರ್ಯರು ಬೊಕ್ಕ ಶಾಸಕರು ವೇದವ್ಯಾಸ ಕಾಮತ್ ಗುರ್ಕಾರ್ಮೆ ವಹಿಸಿದ ಪಾತಿರ್ದೆ. ಸಮಾಜದ ಪ್ರತಿಯೊರಿಲ ಇಂಚಿನ ಜೀರ್ಣೋದ್ಧಾರ ಕಾರ್ಯಕ್ರಮಟ್ಟು ಪಾಲ್ದೆತ್ತ ನೋಡು ನಮ್ಮ ಮನಸ್ಸು ಎಂಚಿನ ಸಂಕಲ್ಪ ಮಲ್ತನರ ಅವು ಈ ಬಬ್ಬುಸ್ವಾಮಿ ಕ್ಷೇತ್ರಡು ಕೈ ಸೇರ್ನವು ಖಂಡಿತ ಅನ್ಪಂಡೇರು. ಕರಾವಳಿದ ಈ ತುಳುನಾಡದ ಪ್ರತಿಯೊಂದು ಬಾಗಡು ಬಬ್ಬುಸ್ವಾಮಿನ ಕ್ಷೇತ್ರ ತಗೊಂಡ ನೂದಕ್ಕೆ ಸ್ವಲ್ಪತ್ತೈನು ಅಥವಾ ನೂದೊಂದು ಬನೋದು ಪೂರ ಬಬ್ಬುಸ್ವಾಮಿ ಕ್ಷೇತ್ರ ಜೀರ್ಣೋದ್ಧಾರ ಆತಂಡು ಕೆಲವು ನನ್ನ ಒಂದುಂಡು ನನ್ನ ಆಯರೆ ಆಡ ಹೆಚ್ಚಿದ ಕ್ಷೇತ್ರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ತುನಗ ಹೆಚ್ಚಿದ ಬಬ್ಬುಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಆತಂಡು ಜೀರ್ಣೋದ್ಧಾರ ಆತು ಭಾರಿ ಎಡ್ಡ ರೀತಿಯ ಜೀರ್ಣೋದ್ಧಾರ ಅವಾಗ ನಮ್ಮ ಎಂಚಿನ ಮನಸ್ಸಡಿ ಎನ್ನಲ್ಲ ದೈವ ಎಂಚಿನ ಮನಸ್ಸಡಿ ಎನ್ನುಂಡು ಅವು ಯಶಸ್ವಿಯಾದ ಆಪು ದೈವದ ವಿಶೇಷವಾಗಿ ನಂಚಿನ
ಅಪ್ಪಣೆ ಒಪ್ಪು ನುಡಿಯೊಪ್ಪು ಆಶೀರ್ವಾದ ಒಪ್ಪು ಕೃಪಾ ಕಟಾಕ್ಷ ಇತ್ತನ್ನ ಪೂರ ಎಡ್ಡ ರೀತಿಯಲ್ಲಿ ಹಾಕೊಂಡು ಅಂದು ಪಂಡ್ರೆ ನಾನಾ ರೀತಿಯ ಮಸ್ತ್ ಉದಾಹರಣೆ ಎಂಕಲ್ನ ಜೀವನಡು ಪ್ರತಿಯೊಂದು ವ್ಯಕ್ತಿಲೆಗೆ ಅನುಭವ ಅದು ಅಂಚಪ್ಪುನಂಚಿನ ಸಂದರ್ಭಗಳು ಯಾನು ಪಂಡ್ರೆ ಎಂಕ್ ಮಸ್ತ್ ಖುಷಿ ಎಂಜಿನ ಅಂದು ಪಡೆದಾಂಡ ಎಂಕ್ ಶಾಸಕ ಏನಂಚಿನ ಒಂಜಿ ಅವಕಾಶ ಮುಲ್ಪ ಒಪ್ಪು ಅಂಗಡಿ ಗುಡ್ಡೆ ನಡಪುನಂಚಿನ ಬಬುಸ್ವಾಮಿ ದೈವಸ್ಥಾನದ ಒಪ್ಪು ಅತ್ತಾವರಡೊಪ್ಪು ಅಂಜನೆ ಬೇತೆ ಬೇತೆ ಕಡೆ ಎಂಕ ಜೀರ್ಣೋದ್ಧಾರದ ಒಂದು ಸಂದರ್ಭ ಭಾಗವಹಿಸಂದ್ರೆ ಅಥವಾ ಬೇತೆ ಬೇತೆ ರೀತಿಯ ಒಂದು ಕಾರ್ಯ ಮಲ್ಪರೆ ಅವಕಾಶ ಸಿಕ್ಕಿದೆ. ತುಳು ವಿದ್ವಾಂಸರು ಕೆ ಪೇಜವರ ಪಾತಿರದು ಇತ್ತೆ ಬಬ್ಬುಸ್ವಾಮಿ ಕ್ಷೇತ್ರ ಭಾರಿ ಪುದರಪೋಯರೆ ಮುಲ್ಪದ ಜನತ ಎಡ್ಡೆ ಮನಸ್ಸು ವ್ಯಕ್ತಿತ್ವ ಕಾರಣ ಅಂದು ಪಂಡೇರು. ಕೋಟೆ ಕಟ್ಟದ ಯಾರು ಕೋಟದ ಬಬ್ಬುಸ್ವಾಮಿ ಪನ್ಪೋನ್ ಬೈತೀರಿ ಅಂಚಿತ್ತಿನ ಕಾರ್ನಿಸದ ಬೇಲೆಗೊಂಡತೆ ಮಲ್ಲ ಆಶೀರ್ವಾದ ನಮ್ಮ ಜನಾಂಗ ಉಂಟುಂದಾಂಡ ಅವು ಬಬ್ಬುಸ್ವಾಮಿನ ದಯಗೆ ಪಂಡ ಆ ರಾನಮನ ಜನಕ್ಕೆ ಆಶೀರ್ವಾದ ಕೊಡ್ತೀನಿ ಹಿಡ್ದವರ ನಮ್ಮ ಪೋತಿನ ಚಿತ್ರ ಒವೇ ಕಲಾಕ್ಷೇತ್ರ ನಮ್ಮ ಒಲ್ಪಲ ಸೋತುದಿನೇ ಇಚ್ಚಿ ದಾಯಿಗಂದು ಪಂಡ ಅಂಚಿತ್ತಿನ ಎಂಟೆಪ್ಪದ ಬೇಲೆ ನಮ್ಮ ಇನಿಕಲ ಮಲ್ತೊಂಬೈದ ಇನಿಕಲ ಆವೊಂದುಂಡು ಬಂದು ಒಂದು ಮಸ್ತ್ ಪಾತ್ರ ಪೊರ್ತತ್ತು ಎಲ್ಲಂಜಿ 13ನೇ ತಾರೀಕು ಹಿಡಿದು 18ನೇ ತಾರೀಕು ಬಿಟ್ಟು ನಡಪನ ಚಿತ್ರ ಮಮಲ್ಲ ಲೇಸುಂಡು ನಮ್ಮ ಮಾತೆಲ್ಲ ಪಾಲ್ದಿತ್ತೊನಗ ಅಂಚಿತ್ರ ಪೊರ್ತುಡು ಆ ಪುಂಜೆ ನಕಲ ಬೆತಬೇತೆ ಒಂಜಿ ಕೂಟ ಮಲ್ತದ ಕಡಪುಡ ಸುರು ಮಲ್ತೇರಂತ ಬರೋದು ಖಂಡಿತವಾದ ಖುಷಿತ ಸಂಗತಿ ಅಕುಲೆ ಉಮೇದಿಡು ಬರ್ತದೆ ಎಂಗುಲೇ ದುಂಬತ್ತದ ಎಂಗುಲು ಪೋಂದಿಲ್ಲ ಅಂತ ಪಂಡ ಐತಾತ ಮಲ್ಲ ಸಂಗತಿ ಬೊಕ್ಕೊಂಜಿ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಕಾರ್ಯಕ್ರಮದ ಮಾಹಿತಿ ಕುರಿಯರು ಸಮಿತಿ ಗುರುಕಾರ್ಯರು ರಾಜೇಂದ್ರ ಕಿರೋಡಿಯನ್ ಒತ್ತು ಗುರುಕಾರ್ಯರು ಚರಿತ್ ಪೂಜಾರಿ ನಾರಾಯಣ ಶೆಟ್ಟಿ ಶೇಖರ್ ಶೆಟ್ಟಿ ರಜನೀಶ್ ಕಾಪಿಕಾಡ್ ಕಾರ್ಯಕ್ರಮಟು ಪಾಲ್ದೆ ತುಂಡಿರು. ಪಾರ್ಟ್ ಟೈಮ್ ಕೆಲಸದ ಬಗೆಟ್ ಟೆಲಿಗ್ರಾಮ್ ಅಕೌಂಟ್ಗೆ ಬತ್ತನ ಸಂದೇಶ ನಂಬುದು ಒರಿ 17,04,738 ರೂಪಾಯಿ ಕಳೆ ಒಂದು ಮೋಸಪೋಯಿನ ಬಗೆಟ್ ಸೆನ್ಸ್ಟೇಷನ್ ಕೇಸ್ ಪಾಡ್ದಿರು. ಆನ್ಲೈನ್ ಎಲೆಕ್ಟ್ರಾನಿಕ್ಸ್ ಇಲ್ಲದ ಗಳಸನ ಸೊತ್ತುಲು ಬೊಕ್ಕ ಬೇತೆ ವಸ್ತುಗಳಿಗೆ ರೇಟಿಂಗ್ ಕೊರ್ದು ಕಮಿಷನ್ ಕಾಸು ಪಡೆಯುವುಲೆಂದು ನವೆಂಬರ್ 14 ರಂಜಿತ್ ಯಾದವ್ ಪನ್ಪುನ ಪುದರಡ್ದು ತನಕ ಟೆಲಿಗ್ರಾಮ್ ಸಂದೇಶ ಬತ್ತದಿತ್ತಂಡು ಐ ನಮ್ಮುನ ತಾನು ಸಂಬಂಧಪಟ್ಟನ ವೆಬ್ಸೈಟ್ ಅಕೌಂಟ್ ಮಲ್ತದು ಟ್ರಯಲ್ ಜಾಬ್ಡು 750 ರೂಪಾಯಿ ಕಮಿಷನ್ಗೆ ತೊಂದೆ ಕೆಲಸ ದುಂಬರಿಪೆರೆ 10,000 ರೂಪಾಯಿ ಕಟ್ಟೊಡುಂದು ಸಂದೇಶ ಬೈದಂಡು ಐನು ವರ್ಗ ಮಲ್ತಿ ಬುಕ್ಕ ಕಮಿಷನ್ ಆದು 14,900 ರೂಪಾಯಿ ಬೈದಂಡು ನನಲಾತಿ ಹೆಚ್ಚ ಕಾಸು ತಿಕ್ಕೊಂದು ನಂಬುದು ಬ್ಯಾಂಕ್ದ ತನ್ನ ಅಕೌಂಟ್ ಹಿಡಿದು 11,30,510 ರೂಪಾಯಿ ಬೊಕ್ಕ ಅಮ್ಮೇರ್ನ ಅಕೌಂಟ್ ಹಿಡಿದು 3,74,328 ರೂಪಾಯಿ ವರ್ಗ ಮಲ್ತದೆ ಕಾಸು ಪಿರದೆಪ್ಪೆರೆ ಪ್ರಯತ್ನ ಮಲ್ಪುನಗ ನನಲಾತಿ ಹೆಚ್ಚ ಕಾಸಿಗೆ ಬೇಡಿಕೆ ದೀತಿರು ಅಪಗ ತಾನು ಮೋಸ ಪೋಯಿನ ಗೇನುಗು ಬತ್ತರಂದು ಕಾಸು ಕಳೆವನ್ನ ವ್ಯಕ್ತಿ ದೂರುಡು ತೆರಿಪಾದಿರು ಈ ಗುರ್ತಾರ್ಥದಾಂತಿನ ಜನಕ್ಲೆನ ಮಿತ್ತು ಸರಿಯಾಯಿನ ಕಾನೂನು ಕ್ರಮ ದೆತುನೊಡೊಂದು ಮೋಸ ಪೋಯಿನಾರು ಸ್ಟೇಷನ್ಗೆ ದೂರು ಕೊಡ್ತೀರು. ಇಡಗಿನಿತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೋನ್ಮೇಲೆ